ದೀನ್ ದಯಾಳ್ ಅವರ ಅಂತ್ಯೋದಯದ ಕಲ್ಪನೆಗೆ ಶಕ್ತಿ ತುಂಬುವ ಮೂಲಕ ಕನಸು ನನಸು ಮಾಡುವ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಎಂದು ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಹೇಳಿದರು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ 105ನೇ ಜನ್ಮದಿನಾಚರಣೆ ಅಂಗವಾಗಿ ಬಂಟ್ವಾಳದಲ್ಲಿ ದೀನ್ ದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಅವರು ಮಾತನಾಡಿದರು. ಭಾರತೀಯ ಜನಸಂಘದ ಮೂಲ ಕಲ್ಪನೆಯಿಂದ ಮಾತ್ರ ಭಾರತ ಇಂದು ಸಶಕ್ತವಾಗಿ ಬೆಳೆಯಲು ಕಾರಣವಾಯಿತು. ಭಾರತ ಜಗತ್ತಿನಲ್ಲಿ ಉತ್ತಮವಾಗಿ ಕೋವಿಡ್ ನಿರ್ವಹಣೆ ಮಾಡಿದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪಾಸಿಟಿವ್ ಚಿಂತನೆಯ ಮೂಲಕ ಅಭಿವೃದ್ಧಿ ಹಾಗೂ ಪಕ್ಷ ಸಂಘಟನೆಗೆ ಕಾರ್ಯಕರ್ತರು ಮುಂದಾಗಿ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ ಎಂದರು. ಆದರೆ ರಾಜಕೀಯ ಪಕ್ಷದ ಉದ್ದೇಶ ರಾಜಕೀಯ ಪಕ್ಷ ದೇಶದಲ್ಲಿ ಆಡಳಿತ ಮಾಡಿದರೆ ಮಾತ್ರ ತಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಧ್ಯ ಎಂಬ ಕಲ್ಪನೆಯೊಂದಿಗೆ ಬಂದವರೇ ಈ ಇಬ್ಬರು ನಾಯಕರು. ನಾವು ಅವತ್ತಿಂದ ಇವತ್ತು ತನಕ ನೋಡ್ತಾ ಇದ್ದೇವೆ. ಅವರು ನಮ್ಮದು ಜೋಡಿ ಎತ್ತುಗಳೇ. ಅವತ್ತು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರಾದರೆ ಅದರ ನಂತರ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅವರು, ಅದರ ನಂತರ ಬಂದಂಥ ಮೋದಿ ಮತ್ತು ಅಮಿತ್ ಶಾ ಅವರು, ಹೀಗೆ ಜೋಡಿ ಎತ್ತುಗಳೇ ನಮ್ಮನ್ನು ಅಲ್ಲಿ ತನಕ ರಾಷ್ಟ್ರೀಯ ಚಿಂತನೆಯನ್ನು ನಮಗೆ ದೇಶಕ್ಕೆ ಕೊಡುಗೆ. ನಾನಾ ದೇಶಗಳ ಚಿಂತನೆ ಇತ್ತು, ಅವರ ದೂರದೃಷ್ಟಿ ಇತ್ತು. ಆ ಚಿಂತನೆಯಲ್ಲಿ ಮೂಡಿ ಬಂದವರು ಒಬ್ಬರು ದೀನ್ ದಯಾಳ್ ಉಪಾಧ್ಯಾಯ. ಇವತ್ತು ದೀನ್ ದಯಾಳ್ ಉಪಾಧ್ಯಾಯರು ಜನಸಂಘ ಅವರು ಪ್ರಚಾರಕರಾಗಿ, ಜನಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಜನಸಂಘದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಕಣ್ಮುಂದೆ ದೀನ್ ದಯಾಳ್ ಉಪಾಧ್ಯಾಯರು ಯಾಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ನಾವೆಲ್ಲ ಸಂಸ್ಕೃತಿ ನೋಡ್ತಾ ಇದ್ದೇವೆ. ಈ ದೇಶದಲ್ಲಿ 4 ಸಂಸ್ಕೃತಿಯ ರಾಜಕಾರಣ ಇದೆ. ಈಗ ಪ್ರಸ್ತುತ 4 ಸಂಸ್ಕೃತಿಯ